ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದೇನೆ ಎಂಬ ನನ್ನ ಮೇಲಿನ ಆರೋಪ ಸತ್ಯಕ್ಕೆ ದೂರವಾದದ್ದು. ಯಾವುದೇ ಪಕ್ಷ ಭೇದವಿಲ್ಲದೆ ಸಾಮಾನ್ಯನಾಗಿ ಕಾರ್ಯಕರ್ತರ ಜೊತೆ ಕೆಲಸವನ್ನ ಮಾಡ್ತಾ ಇದ್ದೇನೆ. ವಿಧಾನಸಭೆಯಲ್ಲಿ ರಾತ್ರಿ 2 ಗಂಟೆಯವರೆಗೂ ಕೂತು ರಾಜ್ಯ ಹಾಗೂ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ದನಿಯನ್ನ ಎತ್ತುತ್ತಿದ್ದೇನೆ. ನನ್ನ ಭವಿಷ್ಯದ ರಾಜಕಾರಣಕ್ಕೆ ಕಪ್ಪುಚುಕ್ಕೆ ತರುವ ದುರಾಸೆಯಿಂದ ಈ ಸುಳ್ಳು ಆರೋಪವನ್ನ ಮಾಡಲಾಗಿದೆ. ಹಾಗಾಗಿ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ದೇವರ ಎದುರು ಪ್ರಮಾಣವನ್ನ ಮಾಡಿದ್ದೇನೆ ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ನನ್ನ ಕ್ಷೇತ್ರಕ್ಕೆ ವಿಶ್ವನಾಯಕ ಪ್ರಧಾನಿ ನರೇಂದ್ರ ಮೋದಿ ಬಂದು ಪ್ರಚಾರವನ್ನ ಮಾಡಿದ್ದಾರೆ. ಬಿಜೆಪಿ ಪಕ್ಷ ನನಗೆ ತಾಯಿ ಇದ್ದ ಹಾಗೆ ತಾಯಿಗೆ ದ್ರೋಹ ಬಗೆಯುವ ಕೆಲಸವನ್ನ ನಾನು ಮಾಡಿಲ್ಲ. ಪಕ್ಷದ ಒಳಗೆ ಅಥವಾ ಹೊರಗೆ ಯಾರು ಈ ಷಡ್ಯಂತ್ರವನ್ನ ಮಾಡಿದ್ದಾರೆ ಎಂಬುದು ಪರಮಾತ್ಮನಿಗೆ ಗೊತ್ತು. 23ನೇ ಚುನಾವಣೆಯಲ್ಲಿ ಕಷ್ಟಪಟ್ಟು ಗೆದ್ದಿದ್ದೇನೆ. ನಾನು ಯಾರ ಮೇಲೂ ಕೂಡ ಆರೋಪ ಅಥವಾ ಪ್ರತ್ಯಾರೋಪ ಮಾಡೋದಿಲ್ಲ. ನಾನು ಯಾರ ಮೇಲೂ ಗೂಬೆ ಕೂರಿಸಲ್ಲ. ನನ್ನ ಪ್ರಾಮಾಣಿಕತೆಯನ್ನಷ್ಟೇ ದೇವರ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೇನೆ. ನಾನು ಯಾರಿಗೂ ಹೆದರಿಲ್ಲ. ನಿರ್ಭಯವಾಗಿ ದೇವರ ಮುಂದೆ ಆಣೆ ಪ್ರಮಾಣವನ್ನ ಮಾಡಿದ್ದೇನೆ ಅಂತ ಹೇಳಿದ್ರು. ಇನ್ನು ಇದೇ ಸಂದರ್ಭ ಹಾಸನದ ಮಾಜಿ ಶಾಸಕರೊಬ್ಬರು ಇದರ ಹಿಂದಿದ್ದಾರಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಲು ಶಾಸಕ ಸುರೇಶ್ ಅವರು ನಿರಾಕರಿಸಿದ್ರು. ರಾಜ್ಯದಲ್ಲಿ ಭವಿಷ್ಯದ ರಾಜಕಾರಣ ಇದೆ, ಇದಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ತರಬೇಕು ಅಂತಕ್ಕಂಥ ದುರಾದೃಷ್ಟದಿಂದ ಇವತ್ತು ಸತ್ಯಕ್ಕೆ ಜಯ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸುಳ್ಳು ಬೇಗ ಹರಡುತ್ತೆ. ಪ್ರಮಾಣವನ್ನೇ ಮಾಡಿದ್ದೀನಿ. ನಿಮ್ಮ ಮೂಲಕನೂ ಪ್ರಮಾಣವನ್ನೇ ಮಾಡ್ತಾ ಇದ್ದೀನಿ. ಪ್ರಾರ್ಥನೆಯನ್ನು ಮಾಡಿದರೆ ನನ್ನ ಮನಸ್ಸನ್ನು ಒಳಗಡೆ, ಆದರೆ ಪ್ರಮಾಣ ಹೊರಗಡೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಭಯ ಇಲ್ಲ, ಅದರಿಂದ ಪ್ರಮಾಣವನ್ನು ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಬಂದಂಥವ್ರು ತಾವೆಲ್ಲ ನೋಡಿದ್ದೀರಾ. ಪ್ರಾರ್ಥನೆಯನ್ನು ಮಾಡಿ ಬಂದಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತೇನಾದರೂ ಧರ್ಮಸ್ಥಳ ಇವತ್ತು ಪುಣ್ಯ ಭೂಮಿ, ಆ ಪುಣ್ಯ ಭೂಮಿನಲ್ಲಿ ಪುಣ್ಯ ಕ್ಷೇತ್ರ ಇದೆ ಅಂದರೆ ಈ ಧರ್ಮಸ್ಥಳ. ಈ ಕ್ಷೇತ್ರದಲ್ಲಿ ಅಣ್ಣಪ್ಪ ಸ್ವಾಮಿ ಶಕ್ತಿ ತಮಗೆಲ್ಲ ಗೊತ್ತಿದೆ. ಬುರುಡೆ ಗ್ಯಾಂಗ್ಗಳೇನಾಯಿತು, ಇಲ್ಲಿ ಆರೋಪಗಳು ಏನೇನಾಯಿತು ಅಂತಕ್ಕಂಥದ್ದು ನನಗೆ ವಿಶ್ವಾಸ ಇದೆ. ಏನು ನನ್ನ ಮೇಲೆ ಆರೋಪ ಮಾಡಿರ್ತಕ್ಕಂಥವ್ರಿಗೆ ಆ ಭಗವಂತ ಮಂಜುನಾಥ ಸ್ವಾಮಿ ಯಾವ ಶಿಕ್ಷೆಯನ್ನು ಕೊಡ್ತಾನೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹಾಗಾಗಿ ಬಹುಶಃ ಅದನ್ನು ತಾವೇ ಕೇಳಬೇಕಾಗತ್ತೆ. ಯಾಕೆಂದ್ರೆ ನಾನು ಯಾರ ಮೇಲೂ ಆರೋಪ ಪ್ರತ್ಯಾರೋಪ ಮಾಡಲ್ಲ. ನನ್ನ ಪ್ರಾಮಾಣಿಕತೆಯನ್ನು ಭಗವಂತನ ಮುಂದೆ ಪ್ರದರ್ಶನೆಯನ್ನು ಮಾಡ್ತಾಯಿದ್ದೀನಿ. ನನ್ನ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ನನ್ನನ್ನು 2023ರಲ್ಲಿ ಪ್ರಾಮಾಣಿಕತೆಯಿಂದ ಆಯ್ಕೆಯನ್ನು ಮಾಡಿರ್ತಕ್ಕಂಥ ಜನಗಳಲ್ಲಿ ನಾನು ವಿನಂತಿಯನ್ನು ಮಾಡೋದು, ನಾನು ಪ್ರತಿ ಸಲ ವಿಧಾನಸಭಾದಲ್ಲಿರ್ಬೋದು, ಪ್ರತಿ ಕಾರ್ಯಕ್ರಮದಲ್ಲಿರ್ಬೋದು ನಾನು ಹೇಳ್ತಾ ಇರ್ತೀನಿ, ನಾನು ಶಾಸಕನಲ್ಲ, ಈ ಕ್ಷೇತ್ರದ ಸೇವಕ ಅಂತಕ್ಕಂಥದ್ದನ್ನು, ಸೇವಕನಾಗಿ ಪ್ರಾಮಾಣಿಕವಾಗಿ ಪಕ್ಷನಿಷ್ಠೆ ಪ್ರಾಮಾಣಿಕವಾಗಿದ್ದೀನಿ. ತಾಯಿ ದ್ರೋಹವನ್ನು ಮಾಡ್ತಕ್ಕಂಥದ್ದಲ್ಲ. ತಾಯಿ ದ್ರೋಹ ಮಾಡೋದು ಒಂದೇ, ಇಡೀ ಬೇಲೂರಿನ ಸಮಸ್ತ ಮತದಾರರಿಗೆ ದ್ರೋಹ ಮಾಡ್ತಕ್ಕಂಥದ್ದು ಒಂದೇ. ಹಾಗಾಗಿ ನಾನು ದ್ರೋಹವನ್ನು ಮಾಡಿಲ್ಲ. ಹಾಗಾಗಿ ಕ್ಷೇತ್ರದ ಜನತೆ ನನ್ನ ಮೇಲೆ ಇವತ್ತು ಬಹುಶಃ ನನಗನ್ಸುತ್ತೆ ಇದು ನನ್ನ ಅಗ್ನಿ ಪರೀಕ್ಷೆ. ಕ್ಷೇತ್ರದ ಜನತೆ ಪಕ್ಷಾತೀತವಾಗಿ ನನಗೆ ಅವರೇ ಸವಾಲನ್ನು ಹಾಕಿದ್ದಾರೆ. ಏನಂತ, ಸುರೇಶ್ ಇಂಥ ಕೆಲಸ ಮಾಡೋದಿಲ್ಲ, ಅವನೊಬ್ಬ ಭಗವಂತನ ಭಕ್ತ, ಪ್ರಾಮಾಣಿಕತೆ ಇರ್ತಕ್ಕಂಥವನು ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿದಾರಲ್ಲ, ನನ್ನ ಯಾವುದೋ ಜನ್ಮದ ಪುಣ್ಯ. ಹಾಗಾಗಿ ಆ ಕ್ಷೇತ್ರದ ಜನತೆಗೆ ನಾನು ವಿನಂತಿಯನ್ನು ಮಾಡ್ತೀನಿ, ನನ್ನ ಜೀವ ಇರೋವರೆಗೂ ಸಹ ತಪ್ಪನ್ನು ಮಾಡಲ್ಲ. ಹೇಳೋದಾದರೆ ನೇರವಾಗಿ ಹೇಳ್ತೀನಿ ಹೊರತು ತಪ್ಪನ್ನು ಮಾಡಿ ನಾನು ಪಲಾಯನವಾಗ ಅಂತಕ್ಕಂಥ ಕೆಲಸವನ್ನು ಮಾಡಲ್ಲ. ನನ್ನ ಮೇಲೆ ವಿಶ್ವಾಸ ಇಡಿ. ನಾನು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಂದಿದ್ದೀನಿ. ಆ ಸೇವೆಯನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಆ ಕ್ಷೇತ್ರದ ಜನತೆಗೆ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ